ಸೊಲ್ಮೆಲು ನಮ ಕುಡ್ಲ ತೊಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆದೇವರ ಕುಡ್ಲದ ಮಿಲಾಗ್ರಿಸ್ ಎಂಗ್ರೇಜ್ಡ್ ಶಿಲುಬೆದ ಸಾಧೆ ಕಾರ್ಯಕ್ರಮ ಶುಭ ಶುಕ್ರಾರ ನಡೆತಂಡ ಏಸುಕ್ರಿಸ್ತರ ಶಿಲುಬೆಗೆ ಪುಗಲು ಕೊಡ್ದು ಮರಣದ ಸಾಧಿಪತ್ತಿನೇನು ಈ ಪೊರ್ತುಡು ನೆಂಪು ಮಂತೊಂಡೆರ 2025 ವರ್ಷ ತುಂಬು ಪ್ರಭು ಯೇಸು ಕ್ರಿಸ್ತರ ಶಿಲುಬೆಗೆ ಪುಗೆಲು ಕೊಡ್ದು ಬದುಕದ ಅಕೀರಿಗೆ ಮರಣದ ಸಾಧಿಪತ್ತಿನೇನು ನೆಂಪು ಮಲ್ತೊಂದು ಗುಡ್ ಫ್ರೈಡೇದ ದಿನ ಕುಡ್ಲದ ಮಿಲಾಗ್ರಿಸ್ ಎಂಗ್ರೇಜ್ಡ್ ಕ್ರಿಶ್ಚಂದಕ್ಲು ಶಿಲುಬೆದ ಸಾಧಿ ಕಾರ್ಯಕ್ರಮ ನಡಪಾಯರ ದಿಂಜ ಜನ ಭಕ್ತಿರ ಪಾಲ್ದೊಂಡೆರ ಎಂಗ್ರೇಜ್ ಸುತ್ತದ ಬರವು ಕಲ್ಪಾವನಕ್ಲು ಬೊಕ್ಕ ಉಪನ್ಯಾಸ ಕೊರ್ಪನಕ್ಲು ಭಕ್ತಿದ ಈ ಆಚರಣೆಗೆ ದುಂಬಾಳ್ತೆ ವಹಿಸ್ತಿತ್ತರ ಶಿಲುಬೆನು ತುಂಬು ದಿನ ಏಸು ಬೊಕ್ಕ ಮೇರಿ ಅಪ್ಪನ ಮೂರ್ತಿಲೆನ ದಿರ್ತ ಕೊನಪುನೇಟ್ ಸ್ವಯಂ ಸೇವಕರು ಸಾಯುಗಿತ್ತೆರ ಮಿಲಾಗ್ರಿಸ್ ಎಂಗ್ರೇಜಿದ ಧರ್ಮಗುರು ಬನ್ವೆಂಚರ್ ನಜರೆ ತುಂಬಾಳ್ತೆಡ್ ಈ ಕಾರ್ಯಕ್ರಮ ನಡೆತಂಡ ಸಾಯಕ ಗುರು ಅವಿತ್ ಫಾಯ್ಸ್ ಈ ಪೊರ್ತುಡು ಒಟ್ಟುಗಿತ್ತೆರ ಧಾರ್ಮಿಕ ಸೋದರಿಯರ ಕ್ರೈಸ್ತ ವಿಶ್ವಾಸದಕ್ಲು ಪಾಲ್ದಿತ್ತೊಂಡೆರ ಈ ಪೊರ್ತುಡು ಮಧ್ಯ ಪ್ರಾಚ್ಯ ದೇಶಲೆನ ಕೊಳಲ ಅಕೇರಿ ಅವಡಂದು ಇಸೇಸಾದ ಪ್ರಾರ್ಥನೆ ಮಲ್ತೆರ आणि देव आमच्या लागी उलयतागी कुरुसाच्या मरणाक Somebody Pemberley, Santaji, Sanata, Strength, Tusade, Ansade, Jesus, again, the Asmi, आणि तशांचं भक्त ಯೇಸುವಿನ ಯಾತನೆ ಹಾಗೂ ಮರಣವನ್ನು ನಾವು ಸ್ಮರಿಸುತ್ತೇವೆ. ಇದರ ಮೂಲಕ ನಮಗೆಲ್ಲರಿಗೂ ಅವರು ಬೆಳಕನ್ನು ನೀಡಿದರು, ಪಾಪದಿಂದ ವಿಮುಕ್ತಿಯನ್ನು ನೀಡಿ ಮರಣದಿಂದ ನಮಗೆ ಪುನರುತ್ಥಾನವನ್ನು ನೀಡುವ ಆ ಶುಭ ಸಂದೇಶವನ್ನು ಅವರ ಜೀವನದ ಮೂಲಕವೇ ಹಾಗೂ ಈ ಮರಣದ ಮೂಲಕ ಅವರು ನೀಡ್ತಾರೆ. ಅದಕ್ಕಾಗಿ ನಾವು ಸ್ತುತಿ ಸ್ತೋತ್ರವನ್ನು ಅವರಿಗೆ ಸಲ್ಲಿಸುವಾಗ ಇಂದಿನ ಆಚರಣೆಯು 3 ಹಂತದಲ್ಲಿ ನಾವು ಕೇಳಿಕೊಂಡೆವು. ಪ್ರತ್ಯೇಕವಾಗಿ ಬೈಬಲ್ನ ವಾಚನ, ಅದರ ಮೇಲೆ ಧ್ಯಾನ ಹಾಗೂ ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ಅರ್ಪಿಸಿದ್ದೇವೆ. ಶಿಲುಬೆಯ ಮಹತ್ವವನ್ನು ಹಾಗೂ ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಬೇಕೆಂಬ ಸಂದೇಶವನ್ನು ಕೂಡ ನಾವು ಕೇಳಿಕೊಂಡಿದ್ದೇವೆ. ಹಾಗೂ ಕ್ರೈಸ್ತ ಭೋಜನದ ಸಂಕೇತವಾಗಿ ನಿನ್ನೆ ಪವಿತ್ರೀಕರಿಸಿದ ಪರಮ ಪ್ರಸಾದವನ್ನು ಕೂಡ ನಾವು ಇಂದು ಸ್ವೀಕರಿಸಿದ್ದೇವೆ. ಈ ಭಕ್ತಿಯ ನಂತರ ಮೆರವಣಿಗೆಯಲ್ಲಿ ಸಾಗಿ ನಮಗಾಗಿ ಹಾಗೂ ಕುಲಕ್ಕೆ ತಮ್ಮ ಪ್ರಾಣವನ್ನು ತೆತ್ತ ಯೇಸುವಿನ ಆ ಪ್ರೀತಿ ವಾತ್ಸಲ್ಯವನ್ನು ಸ್ಮರಿಸಿ ಅವರಿಗೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ನಾವು ನೀಡುವಾಗ ಅವರ ಮೂಲಕ ನಾವು ಹಾಗೂ ನಮ್ಮ ಪ್ರಜೆಗಳು ನಮ್ಮ ಸಮಾಜ ಒಳಿತಾಗಲಿ ಎಂಬ ಪ್ರಾರ್ಥನೆಯನ್ನು ನಾವು ಸಲ್ಲಿಸಿದ್ದೇವೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಕೊಡಿಮರ ತಡಿಟ್ಟುಕೊಳ್ಳುವುದು ನ್ಯಾಯಕ್ಕೆ ನೆರವೊಂದು ದೇವಸ್ಥಾನಕ್ಕೂ ಸಂಬಂಧಪಟ್ಟಿನ ಸಂಗತಿ ಅತ್ತಂದು ದೇವಸ್ಥಾನದ ಆಡಳಿತ ಮಂಡಳಿ ಕೃಷ್ಣಾಜೆ ರಾವ್ ಕೇಸನ್ ಪತ್ತೊಂದು ನಮಿತಾ ನಡಪಾದಿನ ಸುದ್ದಿಕೋಟಗೂ ಜವಾಬ್ ಕೊಡ್ತಾರೆ.
ಪುತ್ತೂರದ ಕೃಷ್ಣಾಜಿರಾವ್ ಕೇಸನ್ ಪತ್ತೊಂದು ಅನ್ಯಾಯ ಆಯ್ನ ಪೂಜಾ ನಾಪ್ಯನ ಮಿತ ನಡಪಾಯ್ನ ಸುದ್ದಿಕೊಟ್ಟಗು ಜವಾಬ್ ಕೊಡ್ತುನ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಈಶ್ವರ ಭಟ್ ಪಂಜಿಗುಡ್ಡೆ ಸುದ್ದಿಕೂಟ ನಡಪಾದ ದೇವಸ್ಥಾನದ ಕೊಡಿಮರ ತಡಿಟ್ಟುಕೊಳ್ಳುವುದು ನ್ಯಾಯಕೇನ್ಯರೆ ಒಂದು ದೇವಸ್ಥಾನಕ್ಕೂ ಸಂಬಂಧಪಟ್ಟಿನ ಸಂಗತಿ ಅತ್ತು ಒಂದು ರಡ್ಡಿ ಇಲ್ಲಡೆ ಸಂಬಂಧಪಟ್ಟಿನ ಇಸೆಯ ದೇವಸ್ಥಾನದ ದುಂಬುದ ಸಂಪ್ರದಾಯ ಎಂಚಿನ ಎತ್ತಂಡ ಅವೇ ಪ್ರಕಾರ ದುಂಬರಿವ ಅಂದ ಪಂಡ್ಯರ ಮಹಾಲಿಂಗೇಶ್ವರ ದೇವಸ್ಥಾನದ ಧಾರ್ಮಿಕ ಕಾರ್ಯಲಿಡ್ದ ದೇವಸ್ಥಾನದ ವಾಸ್ತು ಇಂಜಿನಿಯರ್ PG ಜಗನಿವಾಸರಾವನು ಪಿದೈದಿಯೋಡು ತನ್ನ ಮಗಲಿಗೆ ನ್ಯಾಯ ಕೊರ್ಪಾಯರೆ ತೀರಂದಿನ PG ಜಗನಿವಾಸರಾಯರೇನು ದೇವಸ್ಥಾನೋಡ್ದುಲ ಪಿದೈದಿಯೋಡು ಇಜ್ಜನ ತಾನು ಕೊಡಿಮರ ತಡಿಟ್ಟುಕೊಳ್ಳೋದು ನ್ಯಾಯಕ್ಕೇನು ನನ್ನ ನಿಘಂಟದ ನಿರ್ಧಾರ ಮಲ್ದೆ ಅಂದು ಸಂತ್ರಸ್ತನ ಅಪ್ಪೆ ನಮಿತ ಸುದ್ದಿಕೂಟ ನಡಪಾದ ಜಾಗ್ರತೆ ಪಂಡದಿತ್ತೆರ ಎಂದತ ಬೆರಿಕೆ ಸುದ್ದಿಕೂಟ ನಡಪಾದಿನ ಈಶ್ವರ ಭಟ್ ಪಂಜಿಗುಡ್ಡ ಐತೆ ಕೇಸು ಕೋರ್ಟುಡುಂಡು ಕೋರ್ಟು ಏರ್ನ ಪರವಾದ ತೀರ್ಪು ಕೊರ್ಪುನು ಗೊತ್ತಿಜ್ಜೆ ಎಂಗ್ಲು ದೇವಸ್ಥಾನದ ದುಂಬುದ ಸಂಪ್ರದಾಯ ಎಂಚೈತ್ತನ ಅಂಚ ದುಂಬರಿವ ದೇವಸ್ಥಾನದ ಸಮಿತಿಗಳ ಎಂದೆಕ್ಲ ಒವ್ವೇ ಸಂಬಂಧ ಇಜ್ಜಿ ಎಂಗ್ಲಿಂದೆತ ಜವಾಬ್ದಾರಿ ರತ್ತು ನಮ್ಮ ಹಿಂದೂ ಸಂಪ್ರದಾಯಡು ದೇವಸ್ಥಾನಗೂ ಪೂಜೆ ಮಲ್ಪನಾಕುಲ್ ಬೊಕ ತಂತ್ರಿಲು ಉಲ್ಲೇರ ಈಡಮುಟ್ಟ ರವೀಶ್ ತಂತ್ರಿಲನ ಮಾರ್ಗದರ್ಶನದಂಚ ದೇವಸ್ಥಾನದ ಕೆಲಸ ಕಾರ್ಯ ನಡಪ ಒಂದು ಬೈದ ಈ ವಿಚಾರನು ತಂತ್ರಿಲೆನ ಗುಮನೋಕನತದ ಅರೆನ ತೀರ್ಮಾನಗೂ ಎಂಕುಲು ತಯಾರುಲ್ಲ ದೇವಸ್ಥಾನದ ಉಲಾಯಿ ನಿಕ್ಲೆನ ವೈಯಕ್ತಿಕ ವಿಚಾರ ಓದಂಟ್ಲೆನ ಕನವಡೆ ದೇವಸ್ಥಾನಗೂ ಐಟವೇ ಆಯ್ನ ಮರ್ಯಾದೆ ಉಂಡು ಕೊಡಿಮರ ತಾಡಿಟ್ಟ ಅತ್ತಂಡ ದೇವಸ್ಥಾನದ ಉಲಾಯಿ ಒವ್ವೇ ವೈಯಕ್ತಿಕ ಪ್ರತಿಭಟನೆ ನಡಪಾವನಂಚ ಇಜ್ಜಿ ಒವ್ವೇ ಕೆಪ್ಪುಗುಪ್ಪುಗು ಅವಕಾಶಲ ಇಜ್ಜಿ ಎಂದು ಈಶ್ವರ್ ಭಟ್ ಪಂಜಿಕುಡ್ಡೆ ಪಂಡ್ಯರ. ಇದು ಎರಡು ಮನೆಯ ವಿಚಾರದ ಬಗ್ಗೆ ಇದು ಗಲಾಟೆ, ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಈಗಾಗಲೇ ಇದು ಹೈಕೋರ್ಟಿನಲ್ಲಿ ಇದೆ. ಇದರ ಬಗ್ಗೆ ದೇವಸ್ಥಾನದವರಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಇದು ದೇವಸ್ಥಾನದ ಒಳಗೆ ಆದ ಘಟನೆ ಅಲ್ಲ, ಇದು ದೇವಸ್ಥಾನದ ಹೊರಗೆ ಆದ ಘಟನೆ. ಇದು ದೇವಸ್ಥಾನದ ಪೂರ್ವಶಿಷ್ಟ ಸಂಪ್ರದಾಯ ಅಂತ ದೇವಸ್ಥಾನದೊಂದು ಉಂಟು. ನಮ್ಮ ಹಿರಿಯರು ಮಾಡಿದ್ದದು, ನಮ್ಮ ಸಮಿತಿ ಮಾಡಿದ್ದಲ್ಲ. ಅದರ ಪ್ರಕಾರವೇ ನಾವು ಮುಂದರಿಸ್ತೇವೆ. ಅದರ ಬಗ್ಗೆ ನಾವು ನಮ್ಮ ದೇವಸ್ಥಾನದ ತಂತ್ರಿಗಳಾದ ರವೀಶ್ ತಂತ್ರಿಯವರ ಬಗ್ಗೆ ಅವರ ಗಮನಕ್ಕೆ ತಂದು ಅವರ ಹತ್ರ ಚರ್ಚಿಸಿ ಲಾಸ್ಟಿಗೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ದೇವಸ್ಥಾನದಲ್ಲಿ ತಂತ್ರಿಗಳ ಮಾರ್ಗದರ್ಶನ ಬಹಳ ಮುಖ್ಯ. ನಾವು ಏನಿದ್ರು ತಂತ್ರಿಗಳ ಬಗ್ಗೆ ಕೇಳುವುದು. ಇದನ್ನು ತಂತ್ರಿಗಳ ಬಗ್ಗೆ ಅವರ ಬಗ್ಗೆ ಕೇಳಿ ಮತ್ತೆ ನಿರ್ಣಯ ತಗೊಳ್ತೇವೆ. ದೇವಸ್ಥಾನದಲ್ಲಿ ಅವರದ್ದು ಯಾವುದೇ ಚಕ್ಕುಗಿಕ್ಕಿಗೆ ದಸ್ಕತ್ತು ಅದು ಇದು ಯಾವುದೂ ಇಲ್ಲ. ಇದು ಅವರು ದೇವಸ್ಥಾನದಲ್ಲಿ ಚಾಕ್ರಿಗೆ ಬರುವುದು. ನನಗೆ ಗೊತ್ತಿದ್ದಾಗೆ ಅವರು ಎಷ್ಟೋ ವರ್ಷದಿಂದ ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡುವುದನ್ನು ನಾನು ಕಂಡಿದ್ದೇನೆ. ನೋಡಿ, ಎಲ್ಲ ಕೂಡ ಆಗುವುದು ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ. ಎಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಭಕ್ತರು. ಯಾವುದೇ ಗೊಂದಲಗಳು ಆ ದಿವಸ ಆಗುವುದಿಲ್ಲ, ಆಗ್ಲಿಕ್ಕೂ ಮಹಾಲಿಂಗೇಶ್ವರ ದೇವರು ಬಿಡುವುದಿಲ್ಲ. ದೇವಸ್ಥಾನದ ಬೇರೆ ಬೇರೆ ಅವರ ವೈಯಕ್ತಿಕ ರಾಜಕೀಯ, ದೇವಸ್ಥಾನದೊಳಗೆ ಯಾವುದೇ ರಾಜಕೀಯ ಆಗಲಿ ಯಾವುದೇ ವೈಯಕ್ತಿಕವಾಗಲಿ ದೇವಸ್ಥಾನದೊಳಗೆ ತರುವಂತದ್ದು ಇಲ್ಲ. ಇನಾಯತ್ ಅಲಿ ದುಂಬಾಲ್ಟೆಡ್ 3ನೇ ವರ್ಷದ ಗುರುಪುರದ ಮೂಳೂರು ಅಡ್ಡೂರು ಜೋಡಿಕೆರೆ ಕಂಬಳ ಶನಿವಾರ ಕಾಂಡೆ ಉದಿಪನಾಂಡ್ ಅಜಿತ್ ಕುಮಾರ್ ರೈ ಮಾಲಾಡಿ ಬೊಕ್ಕ ಕಟೀಲು ಅನಂತ ಪದ್ಮನಾಭ ಸ್ಟಣ್ಯರು ಕಂಬುಲದ ಲೇಸು ಉದಿಪನ ಮಲ್ತೆರ. ಗುರುಪುರ ಮಾಣಿಪುಟ್ಟು ಗುತ್ತುಡು 3ನೇ ವರ್ಷದ ರಾತ್ರಿ ಮುಲ್ಪುದ ಮೂಳೂರು ಅಡ್ಡೂರು ಜೋಡಿಕೆರೆ ಗುರುಪುರ ಕಂಬಳ ಶನಿವಾರ ಕಾಂಡೆ ಉದಿಪನಾಂಡ್ ಮೂಳೂರು ಅಡ್ಡೂರು ಜೋಡಿಕೆರೆ ಕಂಬಳ ಸಮಿತಿ ಗುರುಕಾರ್ಯರು ಇನಾಯತ್ ಅಲಿ ದುಂಬಾಲ್ಟೆಡ್ ಗುರುಪುರ ಕಂಬುಳ ನಡತೊಂದಿತ್ತದ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರಿತ್ತದ ಕಾಂಡೆ ಕಂಬುಲದ ಕರೆಕ ಪೇರ್ ಮೈತದ ಉದಿಪನ ಮಲ್ತೆರ. ಉದಿಪನ ಲೇಸಡ್ ರಾಜ್ಕುಮಾರ್ ಶೆಟ್ಟಿ ಎತ್ಕೊಂಡಿರ ಬಂಟೇರ್ನ ಯಾನೆ ನಾಡವೇರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ತುಡಾರ ಬಲ್ಪು ಪತ್ತಾದ ಸಭಾಲೇಸನ ಉದಿಪನ ಮಲ್ತೆರ. ಕಟೀಲು ಅನಂತ ಪದ್ಮನಾಭ ಅಸ್ಟಣ್ಯರ ತಾರದ ಕೊಂಬು ಅರಳ್ತೆರ. ಈ ಪೊರ್ತುಡು ಬಾನುಗು ಪುಗ್ಗೆಲೇನ ರಾಪಾಯರ. ಅಜಿತ್ ಕುಮಾರ್ ರೈ ಪಾತಿಡ್ದು ಕಂಬುಲದ ಕೂಡುಕಟ್ಟು ಸಂಸ್ಕೃತಿಡ್ದು ತುಳುನಾಡದ ಮಣ್ಣೆತ್ತೆ ಬೆಳಗೊಂದುಂಡು ಕಂಬುಲ ಕೂಟ ಇಡೀ ಸಮುದಾಯನು ಒಗ್ಗಟ್ಟಿಡು ದುಂಬು ಕೊನಪುಣೊಂದು ಪಂಡ್ಯರ. ದೇವರಿನ ಸಮಾಜನ ದುಂಬುದಿ ಒಂದು ಸಾಗುನ ಸಂಭ್ರಮದ ಈ ಕಂಬಳ ಏಪಲ ನಡತೊಂದೆ ಉಪ್ಪಡಂದ ಅಸ್ಟಣ್ಯರು ಎಡ್ಡೆಪ್ಪು ಬೈಕೆರ. ಇನಾಯತ್ ಅಲಿ ಗುರ್ಕಾರ್ಮಿ ವಹಿಸ್ತಿತ್ತೆರ. ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಪಣವದ ಗುರ್ಕಾರ್ಯರ ಪದ್ಮರಾಜ್ ಆರ್ ಪೂಜಾರಿ, ತಂತ್ರಿ GT ವಾಸುದೇವರಾಯ, ಕೊಡೆತ್ತೂರು ಗುತ್ತು ಗಡಿಪತ್ತಿನಾರ್ ನಿತಿನ್ ಶೆಟ್ಟಿ, ಗುರುಪುರ ಗೋಳಿದಡಿಗುತ್ತು ವರ್ಧಮನ ದುರ್ಗಪ್ರಸಾದ್ ಶೆಟ್ಟಿ, ರಾಷ್ಟ್ರೀಯ ಬೇರೆ ಮಹಾಮಂಡಲದ ಗುರುಕಾರ್ಯರು ಸೂರ್ಯಕಾಂತ್, JSC ಸುವರ್ಣ, ಪಾಂಡುರಂಗ ಕಾಮತಿಂಚ ಬಿನ್ನೆರ್ಬಕ, ಗುರುಪುರ ಕಂಬಳ ಸಮಿತಿದ ಪದ್ಮನಾಭ ಕೋಟ್ಯನ್, ಸುರೇಂದ್ರ ಕಂಬಳಿ ಉದಿಪನದ ಲೇಸಿಡಿತ್ತೆರು.
ಎರು ಕಟ್ಟುಣನೇ ಬಾರಿ ಮಲ್ಲೋ ವಿಷಯ ಜಾಯಬಂಡ ಅವೇನು ತಾಂಕೊಡು ವರ್ಷ ಇಡೀ ತಾಂಕೊಡು ಐಕ್ ಎಡ್ಡೆ ತಿನಿಸುಳೇನು ಪೂರ ನಮ್ಮ ಕೊರಡು ಆ ಕೊರದು ಅವೇನು ಮಿತ್ತು ಕೊನಪ್ಪುಣನೇ ಮಲ್ಲ ಒಂದು ವಿಷಯ ಅಂಚಿನ ಆ ಎರುಕುಳ್ನು ಕ್ರೀಡೆ ತೂವರೆ ಐತ ಆತ್ಮಾತ್ರ ಬಂದೆ ಆ ತೂಪಿನಾಕುಲ್ಲ ಆತೇ ಐಕ ಮಹತ್ವತೆ ಉಂಟು ಕೇವಲ ಎರುಕುಲು ಮಾತ್ರ ಮಹತ್ವತೆ ತೂಪಿನಾಕುಲಲ್ಲ ಆತೇ ಮಹತ್ವತೆ ಉಂಟು ಆಕಲು ಅವನು ಎಡ್ಡ ರೀತಿ ತೂನಾದ ಆ ಎರುಕುಲ್ಲ ಎಡ್ಡೆಯಪ್ಪ ನಮ್ಮ ಈ ಕ್ರೀಡೆ ಉಂಡು ಅವಲ ಮಹತ್ತರತ್ವದ ಕಡೆಗೆ ಪದಂಬೋಪುಂಡು ಐಟೈಟೆ ಕಂಬಳದ ಮಹೋತ್ಸವ ನಡತೊಂದುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ 2025-26 ಸಾಲ್ಡ್ ದಾಖಲೆದ 131 ಕೋಟಿ 14 ಲಕ್ಷ ರೂಪಾಯಿ ಲಾಭ ಮಲ್ತದ ಹೊಸ ಇತಿಹಾಸ ಕಟ್ಟದನಂದ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಶನಿವಾರ ಕುಡ್ಲಕೊಡಿಯಾಲ ಬೈಲ್ದ ಬ್ಯಾಂಕ್ ಸಭಾಂಗಣೋಡು ಸುದ್ದಿಕೂಟಡು ಪಾತಿರ್ದ ಬ್ಯಾಂಕ್ದ 2025-26 ಸಾಲ್ದ ಲೆಕ್ಕ ಬೊಕ್ಕ ಸಾಧನೆಯನ್ನು ತುಂಬುದಿಯೇರ 2025-26 ಸಾಲ್ಡ್ ದಾಖಲೆದ 20,226 ಕೋಟಿ 14 ಲಕ್ಷ ರೂಪಾಯಿ ವ್ಯವಹಾರದ ಒಟ್ಟಿಗೆ ದಾಖಲೆದ 131 ಕೋಟಿ 14 ಲಕ್ಷ ರೂಪಾಯಿ ಲಾಭ ಮಲ್ತದ ಹೊಸ ಇತಿಹಾಸ ಕಟ್ಟದಂಡ ಕರಿನ ವರ್ಷದ ಒಟ್ಟು ವ್ಯವಹಾರ 17,387 ಕೋಟಿ 89 ಲಕ್ಷ ರೂಪಾಯಿ ಆದಿತ್ತದ. ಈ ಸರ್ತಿ 14.47% ಏರ್ತಾ ಆತಂಡ ಒಂದು ರಾಜ್ಯಡೆ ಹೊಸ ದಾಖಲೆ 2026-27 ಸಾಲ್ಡ್ 22,500 ಕೋಟಿ ರೂಪಾಯಿ ವ್ಯವಹಾರ ಉದ್ದೇಶದಿ ಒಂದೊಂದು ಪಂಡ್ಯರ ಕರಿನ ಸಾಲ್ಡ್ 110 ಕೋಟಿ 41 ಲಕ್ಷ ಲಾಭ ಇತ್ತಿನವು 113 ಶಾಖೆಲೆಡ್ದ 2026 ಮಾರ್ಚ್ 31 ಅಕೇರಿಗೆ 18.78% ಏಳ್ದಂಡು ಒಂದು ರಾಜ್ಯದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಲೆಡ್ ಸರ್ವಕಾಲಿಕ ದಾಖಲಾದ ಲಾಭ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಒವ್ವೆ ಠೇವಣಾತಿ ಇಜ್ಜಾಂದೆಲ 113 ಶಾಖೆಲೆಡ್ದ 9,284 ಕೋಟಿ 84 ಲಕ್ಷ ರೂಪಾಯಿ ಠೇವಣಿ ಒಟ್ಟು ಮಲ್ತದಂಡು ಕರಿನ ಸರ್ತಿರ್ದು. ಈ ಸರ್ತಿ 17.53% ಹೆಚ್ಚಾತಂಡು ಬ್ಯಾಂಕ್ 9,787 ಕೋಟಿ 75 ಲಕ್ಷ ರೂಪಾಯಿ ಸಾಲ ಕೊಡ್ತಂಡು ಕೃಷಿ ಅಭಿವೃದ್ಧಿಗೆ ಅಲ್ಪಾವಧಿ ಸಾಲ 2,150 ಕೋಟಿ 59 ಲಕ್ಷ ಮಧ್ಯಾವಧಿ ಸಾಲ 183 ಕೋಟಿ 48 ಲಕ್ಷ ಇಂಚ ಕೃಷಿ ಕ್ಷೇತ್ರಕ್ಕೆ ಒಟ್ಟು 2,340 ಕೋಟಿ 5 ಲಕ್ಷ ರೂಪಾಯಿ ಕೊಡ್ತಂಡು ಕರಿನ 31 ವರ್ಷಲೆಡ್ದ ಕೃಷಿ ಸಾಲ ಪಿರಕಟ್ಟು ನೆಟ್ಟು 100 ಸಾಧನೆ ರಾಷ್ಟ್ರೀಯ ದಾಖಲೆ ಆದುಂಡೊಂದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ತಿರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಒತ್ತುಗುರು ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ಮುಖ್ಯ ಕಾರ್ಯತ್ವವನ್ನ ಪ್ರಭಾರಾಧಿಕಾರಿ ಗೋಪಾಲಕೃಷ್ಣ ಭಟ್, ದೇವಿ ಪ್ರಸಾದ್ ಶೆಟ್ಟಿ, ಸದಾಶಿವ ಉಳ್ಳಾಲ, ಶಶಿಕುಮಾರ್ ಬಾಲ್ಯೊಟ್ಟು, ಭಾಸ್ಕರ್ ಎಸ್ ಕೋಟ್ಯಾನ್ ಸೇರಿನಂಚ ಬ್ಯಾಂಕ್ದ ನಿರ್ದೇಶಕರು ಸುದ್ದಿ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 112 ವರ್ಷಗಳ ಇತಿಹಾಸ ಹೊಂದಿರುವಂಥ ನಮ್ಮ ಬ್ಯಾಂಕು 25-26ನೇ ಸಾಲಿನಲ್ಲಿ ದಾಖಲೆಯ 131.14 ಕೋಟಿ ಲಾಭವನ್ನು ಹೊಂದಿ ಈ ಇತಿಹಾಸವನ್ನು ನಿರ್ಮಿಸಿದೆ. ಅಂದರೆ ನಮ್ಮ 112 ವರ್ಷಗಳ ಇತಿಹಾಸದಲ್ಲಿ ಇದು ಅತ್ಯಂತ ಹೆಚ್ಚು ಲಾಭ ಮಾಡಿದಂಥ ಒಂದು ದಾಖಲೆಯ ವರ್ಷವಾಗಿರ್ತದೆ. ಕಳೆದ ವರ್ಷ 110 ಕೋಟಿಯಷ್ಟು ಲಾಭವನ್ನು ಮಾಡಿದ್ದು, ಈ ವರ್ಷ 131 ಕೋಟಿ ಲಾಭ ಮಾಡಿರ್ತದೆ. ವರ್ಕಿಂಗ್ ಕ್ಯಾಪಿಟಲ್ ಸುಮಾರು 15,027 ಹಂತಕ್ಕೆ ತಲುಪಿದೆ. ಅಂದರೆ ಕಳೆದ ವರ್ಷಕ್ಕಿಂತ 17.73% ಜಾಸ್ತಿ ಆಗಿದೆ. ಮತ್ತು ನಮ್ಮ ಠೇವಣಾತಿ ಕಳೆದ ಸಲ 7,882 ಠೇವಣಾತಿ ಇದ್ದಿದೆ. ಈ ಸಲ 9,264.64 ಕೋಟಿ ಠೇವಣಾತಿ ಆಗಿದೆ. ಸುಮಾರು 1,381 ಕೋಟಿ ಠೇವಣಾತಿ ಈ ವರ್ಷ ಜಾಸ್ತಿ ಆಗಿದೆ. ಸಾಲದಲ್ಲಿಯೂ ಕೂಡ ಅಷ್ಟೇ, ಕಳೆದ ಸಲ 9,483 ಕೋಟಿ ಸಾಲ ನೀಡಿದರೆ ಈ ವರ್ಷ 10,961 ಕೋಟಿ ಸಾಲವನ್ನು ನೀಡಿರ್ತೇವೆ. CD ರೇಷಿಯೋ ಕೂಡ ನಮ್ಮದು ಚೆನ್ನಾಗಿದೆ. ಒಟ್ಟು ಗ್ರಾಸ್ ಪ್ರಾಫಿಟ್ ನಮ್ಮದು ಕಳೆದ ಸಲಕ್ಕಿಂತ ಜಾಸ್ತಿ 20%
18% ಜಾಸ್ತಿ ಆಗಿದೆ ಕಳೆದ ಸಲಕ್ಕಿಂತ. ಮಂಗಳೂರು ಸ್ಟೋರ್ದಕ್ಲು ಸಮಾಜಗೂ ಗೊತ್ತವನಿನಂಜನ ಪಾಕ ಸೇವೆಯನ್ನು ಕೊರೊಂದುಲ್ಲಿರಂದು ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಪಂತೆರ ಕುಡ್ಲ ಜಪ್ಪದ ಮಂಗಳೂರು ಸ್ಟೋರ್ದ 5ನೇ ವರ್ಷದ ಬಂಗಾರ್ ಪರ್ಬದ ಉದಿಪನ ಲಿಸ್ಟ್ ಅರು ಪಾತಿರಿಯರು. ಕುಡ್ಲದ ಮಂಗಳೂರು ಸ್ಟೋರ್ ಜಪ್ಪದ 5ನೇ ವರ್ಷದ ಸುವರ್ಣ ಸಂಭ್ರಮ ಸಾಧಕರಿಗೆ ಸಮ್ಮಾನ ಬೊಕ ದುಂಬುದ ಮಹಾನಗರ ಪಾಲಿಕೆ ಸದಸ್ಯರು ಕೆ ಭಾಸ್ಕರ್ ರಾವ್ ಬೊಕ ಅರಿನ ಬಿಡಿದೆ ಪೂರ್ಣಿಮಾ ರಾವ್ರೆನ ಒಟ್ಟು ಕರಿಪನ 7ನೇ ವರ್ಷದ ಭೀಮರಥ ಶಾಂತಿ ಕಾರ್ಯಕ್ರಮ ಜಪ್ಪು ಮಾರ್ಗನ್ಸ್ ಗೇಟ್ ಕೈತಲ್ದ ಪಾಲಿಮಾರ್ ಗಾರ್ಡನ್ ಶುಕ್ರವಾರ ನಡೆತಂಡ ಕುಡ್ಲದ ಬಾಳಂಬಟ್ ಮನೆತನದ ಪುರೋಹಿತರು ಭೀಮರಥ ಶಾಂತಿ ಹೋಮ ಕಾರ್ಯಕ್ರಮ ನಡಪಾದ ಕುರಿಯರು ಬಂಗಳೂರು ಸ್ಟೋರ್ ಜಪ್ಪುದ ಬಂಗಾರ ಪರ್ಬದ ಲೆಕ್ಕೊಡು ಧರ್ಮದ ಆರೋಗ್ಯ ಪರೀಕ್ಷೆದ ಕಾರ್ಯಕ್ರಮ ಬಿಪಿ ಶುಗರ್ ನೆತ್ತರ ಪರೀಕ್ಷೆನ ಜಪ್ಪು ಆರೋಗ್ಯ ಕೇಂದ್ರದ ಸಹಕಾರಡು ಬೊಕ ಪ್ರಸಾದ್ ನೇತ್ರಾಲಯ ಹಿಡಿದು ಕಣ್ಣು ಪರೀಕ್ಷೆ ನಡಪಾಯರು ಸುವರ್ಣ ಸಂಭ್ರಮ ಲೇಸಡು ಮಂಗಳೂರು ಸ್ಟೋರ್ ಯಜಮಾನರು ಕೆ ಭಾಸ್ಕರ್ ರಾವ್ ಎತ್ಕೊಂಡು ಸುರುತ್ತ ಪಾತೆರ ಪಂಡದ 1978 ಶುರುವಾಯಿನ ಮಂಗಳೂರು ಸ್ಟೋರ್ ಬಂಗಾರ ಪರ್ಬ ಆಚರಣೆ ಮತ್ತೊಂದಿತ್ತದು ಎಂಕ್ಲನ ಸೇವೆ ಬುಡಂದೆ ನಡಪರೆ ಉಂಡೊಂದು ಪಂಡ್ಯರ ಶ್ರೀ ರಾಧಾಕೃಷ್ಣ ದೇವಸ್ಥಾನ ಬಾಳಂಭಟ್ ಮನೆತನದ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಮಂಗಳೂರು ಸ್ಟೋರ್ ಸುವರ್ಣ ಸಂಭ್ರಮ ಸಾಧಕರಿಗೆ ಸಮ್ಮಾನ ಕಾರ್ಯಕ್ರಮ ಉದಿಪನ ಮಂತ್ಯರ ಡಾಕ್ಟರ್ ಸತ್ಯಕೃಷ್ಣ ಭಟ್ ಪಾತಿರ್ದ 2ನೇ ವರ್ಷಡು ಮಲ್ಪುನ ಭೀಮರಥ ಶಾಂತಿ ಹೋಮ ಪೊರ್ಲ ಗಂಟೆ ನಡೆತದಂಡ ಭಗವಂತೆ ಕೊರ್ನ ಸಂಪತ್ತಿಡ್ದು ಸಮಾಜಗೂ ಎಡ್ಡೆ ಕೆಲಸ ಮಲ್ಪಡು ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಇಂಚ ಮಾತಲ ಒಟ್ಟಾದ ಇಸೇ ಸಾಯಿನ ಕಾರ್ಯಕ್ರಮನು ಭಾಸ್ಕರ ರಾವ್ ದೀವಂದರಂದು ಪಂಡಿರ ಮಲ್ಲಬಿನರಾದ ಪಾಲ್ದಿತೊನ್ನ ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಪಾತಿರ್ದು 5 ವರ್ಷ ಬುಡಂದೆ ಬೇರ ನಡಪಾದ ಸಮಾಜಗೂ ಸೇವಕರು ನಾವು ಕುಶಿತ ವಿಚಾರ ಭಾಸ್ಕರ ರಾಯರು ಮಂಗಳೂರು ಸ್ಟೋರ್ ಹಿಡ್ದು ಸಮಾಜಗೂ ಸೊರಲಕ್ಕ ಒಂದೆ ಪಾಕ ಸೇವೆಯನ್ನು ಕೊರೊಂದುಲ್ಲೆರಂದು ಪಂಡಿರ ಕೃಷ್ಣ ಜೆ ಪಾಲಿಮರ್ ಡಾಕ್ಟರ್ ಮಾಲತಿ ಹೆಗ್ಡೆ MS ಪದಕಣ್ಣಯ್ಯ ರೆಮೋನಾ ಈವೆಟ್ ಪಿರೇರ ಶಿಲ್ಪಾ ಸಂತೋಷ್ ಇಂಚ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ದುಂಬುದ ಮೇಯರ್ ಲೈನ ಪ್ರೇಮಾನಂದ ಶೆಟ್ಟಿ ಸುಧೀರ್ ಶೆಟ್ಟಿ ಕಣ್ಣೂರು ಶಶಿಧರ ಹೆಗ್ಡೆ ಕಣ್ಣದ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಸುರೇಶ್ ಕುಮಾರ್ ಗುರುವನ ದೇವಸ್ಥಾನದ ಟ್ರಸ್ಟ್ ಜೆ ಕೊರಗಪ್ಪ ನೂರ್ ಮೊಹಮ್ಮದ್ ವಾರಿಜಾ ಕೊರಗಪ್ಪ ಶೋಭಾ ಸುರೇಶ್ ಸುಪ್ರೀತ್ ಜೆಕೆ ಲಿಲ್ಲಿ ಪಡೇಲ್ ಧನ್ವಿ ರಾವ್ ವಿಜೇತ್ ಸುಪ್ರೀತ್ ಸುಮಿತ್ರಾ ಜಪ್ಪು ಪೂರ್ಣಿಮಾ ಭಾಸ್ಕರ್ ರಾವ್ ಕಾರ್ಯಕ್ರಮಟ್ಟು ಪಾಲ್ದೆತೊಂಡಿರ ಯೋಗೀಶ್ ಕುಮಾರ್ ಜಪ್ಪು ಉಷಾ ಭವಾನಿ ಶಂಕರ್ ಕಲ್ಪನಾ ವೆಂಕಟೇಶ್ ಕಾರ್ಯಕ್ರಮ ಸುಧಾರ್ತಿರ ವಿದುಷಿ ವಿನಯರಾವ್ ಮಾರ್ಗದರ್ಶನಡು ಧನ್ವಿ ರಾವ್ ಭರತನಾಟ್ಯ ನಡಪಾದು ಕುರಿಯರು. ಭೀಮರಥ ಶಾಂತಿ ಹೋಮ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. 70ನೆಯ ವರ್ಷದಲ್ಲಿ ಮಾಡಬೇಕಾದಂತಹ ಒಂದು ಸತ್ಕರ್ಮ ಅದು. ಭಗವಂತ ಕೊಟ್ಟ ಸಂಪತ್ತಿನಿಂದ ಒಂದಷ್ಟಾದರೂ ಇಂತಹ ಸತ್ಕರ್ಮಗಳನ್ನು ನಾವು ಮಾಡಬೇಕು ಅಂತ. ಇದನ್ನು ಯಾವುದೋ ಪುರೋಹಿತರು ಹೇಳಿದಲ್ಲ, ಶೌನಕಾದಿ ಋಷಿಗಳು ಸಾವಿರಾರು ವರ್ಷದ ಹಿಂದೆಯೇ ಇದನ್ನೆಲ್ಲ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಆ ಋಷಿ ಪರಂಪರೆಯನ್ನು ಮುಂದುವರಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇಲ್ಲದಿದ್ದರೆ ನಾವು ಮಹಾಪಾಪಿಗಳಾಗ್ತೇವೆ ಅಂತ ವೇದಶಾಸ್ತ್ರ ಪುರಾಣಗಳು ಒತ್ತಿ ಒತ್ತಿ ಹೇಳ್ತಾ ಇದೆ. ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಇವತ್ತು 50ರ ಸುವರ್ಣ ಸಂಭ್ರಮ. ಒಂದು 50 ವರ್ಷ ಒಂದು ವ್ಯಾಪಾರ ಉದ್ಯಮ ಬೆಳೆದು ಅದರ ಸದುಪಯೋಗವನ್ನು ಸಮಾಜಕ್ಕೆ ಕೊಟ್ಟು, ವ್ಯಾಪಾರ ಅಂತ ಹೇಳಿದ್ರು ವ್ಯಾಪಾರ ದುಡ್ಡಿನದೇ ವಿಚಾರ ಅಲ್ಲ. ಅಲ್ಲಿ ವ್ಯಾಪಾರ ಮಾಡುವಾಗ ಹೇಗೆ ಆಗಿದೆ, ಯಾವ ರೀತಿಯಲ್ಲಿ ವ್ಯಾಪಾರ ಆಗಿದೆ ಅದು ಅಂತ 50 ವರ್ಷಗಳ ನಿರಂತರ ಅದೊಂದು ಸೇವಾ ಮನೋಭಾವದಿಂದ ಮಾಡಿದಂಥ ಇವತ್ತು ಉದ್ಯಮ. ಮಂಗಳೂರು ಸ್ಟೋರ್ ಅಂದರೆ ಒಂದು ಖ್ಯಾತವಾಗಿದ್ದು ಎಲ್ಲ ಕಡೆಗೆ. ಅದರಲ್ಲಿ ವಿಶೇಷ ಅದರ ಮಾಲಕತ್ವವನ್ನು ಭಾಸ್ಕರರು ಹೊಂದಿ, ಅದರಲ್ಲಿ ಏನಾದರೂ ಆ ಮಂಗಳೂರು ಸ್ಟೋರ್ನಲ್ಲಿ ದಿನನಿತ್ಯ ಏನಾದರೂ ಒಂದು ವಿಚಾರಗಳು, ಏನಾದರೂ ಕನ್ಸೆಷನ್ಗಳು, ರಿಯಾಯಿತಿಗಳು ಎಲ್ಲ ಇರ್ತಿತ್ತು. ಆ ರಿಯಾಯಿತಿ ಸಮಾಜಕ್ಕೆ ಸದ್ದಿಲ್ಲದೆ ಕೊಡ್ತಾಯಿದ್ರು ಅವರು. ಹುಂಡೈ ಕಾರ್ ಸಂಸ್ಥೆ ಹೊಸ ಸಂಶೋಧನದ ಒಟ್ಟಿಗೂ ಹುಂಡೈ ಎಕ್ಸ್ಟರ್ ಕಾರ್ನ ಗಿರಾಕಿಲಿಗೆ ಬಿಡುಗಡೆ ಮಂದಡ ಕುಡ್ಲ ಕುಂಟಿಕಾಣದ ಅದ್ವೈತ್ ಹುಂಡೈ ಕಾರ್ ಶೋರೂಮ್ಡ್ ಗೊಬ್ಬುಲಿನ ರಾಷ್ಟ್ರೀಯ ಚಾಂಪಿಯನ್ ಆಯುಷ್ ಆರ್ದೇವಡಿಗ ಹೊಸ ಕಾರು ಬಿಡುಗಡೆ ಮಾಡ್ತಾರ. ಹ್ಯುಂಡೈ ಕಾರು ಸಂಸ್ಥೆ ಹೊಸ ಸಂಶೋಧನದ ಒಟ್ಟಿಗೆ ಹ್ಯುಂಡೈ ಎಕ್ಸ್ಟರ್ ಕಾರ್ನ ಗಿರಾಕ್ಲೆಗೆ ಬಿಡುಗಡೆ ಮಲ್ದಂಡ ಕುಡ್ಲ ಕುಂಟಿಕಾಣದ ಅದ್ವೈತ್ ಹ್ಯುಂಡೈ ಕಾರ್ ಶೋರೂಮ್ಡ್ ಗೊಬ್ಬುಲಿನ ರಾಷ್ಟ್ರೀಯ ಚಾಂಪಿಯನ್ ಆಯುಷ್ ಆರ್ದೇವಡಿಗ ಹೊಸ ಕಾರು ಬಿಡುಗಡೆ ಮಲ್ತಾರ. ಎಕ್ಸ್ಟರ್ ಕಾರ್ನ ಬಿಡುಗಡೆ ಮಲ್ತಿನ ಆಯುಷ್ ಆರ್ದೇವಡಿಗರಿಗೆ ಸಮ್ಮಾನದ ಮರ್ಯಾದೆ ಮಲ್ತಾರ. ಆಯುಷ್ ಆರ್ದೇವಡಿಗ ಪಾತಿರ್ದು ಇತ್ತದ ದಿನಕ್ಲೆಡು ಯುವ ಸಮುದಾಯಕ್ಕೆ ಬೋಡಾಯಿನಂಚ ಕಾರನ್ನು ಸಂಶೋಧನೆ ಮಲ್ದಂಡ ಈ ಕಾರು ಗಿರಾಕಿಲಿನ ಮನಸ್ಸೆಂದರೆ ಉಂಡೊಂದು ಪಂಡ್ಯರ. ಅದ್ವೈತ್ ಸೇಲ್ಸ್ ಕನ್ಸಲ್ಟೆಂಟ್
ಚಂದನ್ ಕಾರ್ದ ವಿಶೇಷತೆ ಬಗ್ಗೆ ಮಾಹಿತಿ ಕೊರಿಯರ್. ಅದ್ವೈತ್ ಹುಂಡೆ ಕಾರ್ ಶೋರೂಮ್ ಮ್ಯಾನೇಜರ್ ರಾಜೇಶ್ ಉಳ್ಳಾಲ, ಸೇಲ್ಸ್ AGM ಸುಮನ್ ಕುಡಿಯಾಲಬೈಲ್, ಅಕೌಂಟ್ ಮ್ಯಾನೇಜರ್ ಸುಧಾಕರ್, ಸರ್ವಿಸ್ ಮ್ಯಾನೇಜರ್ ಸುಕೇಶ್, ಕ್ಲಸ್ಟರ್ ಮುಖ್ಯಸ್ಥರು ಶಶಿಕಾಂತ್ ಈ ಪೊಟ್ಟಡಿದ್ದಾರೆ. ಹೊಸ ಹುಂಡೆ ಎಕ್ಸ್ಟರ್ ಎಸ್ವಿ ಲುಕ್ಕದ ಒಟ್ಟಿಗೂ ಕುಡ್ಲಗ ಪೊಗ್ಗುದುಂಡು. ಡ್ಯಾಶ್ ಕ್ಯಾಮ್, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಬೊಕ್ಕ ಆ್ಯಪಲ್ ಕಾರ್ಪ್ಲೇದ ಒಟ್ಟಿಗೂ ಪಿರ ಉಡುಗುಲ್ ನಕ್ಲಿಗೆ ಟೈಪ್ C USB ಪೋರ್ಟ್ ಬೊಕ್ಕ ವಿಶಾಲಾಯಿನ ಬ್ಲೂಲಿಂಕ್ ಸಾಮರ್ಥ್ಯನ ಒಟ್ಟಿಗೆ ಸ್ಮಾರ್ಟ್ ಸಂಪರ್ಕ ಒದಗಾದಂಡು. ಒಟ್ಟಿಗೆ ಎಲೆಕ್ಟ್ರಿಕ್ ಸನ್ರೂಫ್, ಸುಧಾರ್ದಿನ ಡಿಜಿಟಲ್ ಕ್ಲಸ್ಟರ್, ಮ್ಯಾಪುಲ್ ಬೊಕ್ಕ ಇನ್ಫೋಟೈನ್ಮೆಂಟ್ ಗಾದು OTO ಅಪ್ಡೇಟ್ ಸೇರಿನಂಚ ಬೇತೆ ಬೇತೆ ಸೌಕರ್ಯಲು ಹ್ಯುಂಡೈ ಎಕ್ಸ್ಟರ್ ಕಾರ್ಡುಂಡು. I'm very grateful to have such an opportunity getting together and celebrating the new launch of Hyundai car. And I'm talking about a few words, that's it, nothing much. This opportunity should be given for all the athletes, those who are in better form and better condition. And such sirs who are inspiring us for this opportunity. I'm very grateful for this, to inspire everyone, to inspire all the athletes and we athletes to perform well in our nation, our state, and get into the Olympics and make everyone proud. That's the spirit of the athlete. ಸುರತ್ಕಲ್ ಅಗರಮೇಲ್ ಜಾರಂದಯ ದೇವಸ್ಥಾನದ ಜಾರಂದಯ ದೈವದ ಕಾಲಾದಿ ಬಂಡಿನೇಮ ಅಗರಮಿಟ್ಟಾಯನ ಗುರುವಾರ ನಡೆತಂಡು. ದಕ್ಷಿಣ ಕನ್ನಡ, ಉಡುಪು, ಕಾಸರಗೋಡು ಜಿಲ್ಲೆದ ಓಲುತೊಂಡ ಲೌಲಿ ಇತ್ತೆ ಕೋಲ ನೇಮ, ಬಂಡಿ ನೇಮ ಇಂಚ ಕಾಲಾದಿ ನೇಮ, ವರ್ಷಾದಿ ನೇಮ, ಧರ್ಮ ನೇಮ ಇಂಚ ಜನಮಾನಿ ತಂಕುಲು ನಂಬಿಂಚಿ ಸತ್ಯಲೆಗೆ ಇಸೀಸ ಆರಾಧನೆ ನಡಪೊಂದಿಲ್ಲೆರ. ತುಳು ಜನಕ್ಲೆನ ತುಳು ತಿಂಗಳು ವರ್ಷದ ಆಧಾರಡು ನಡತೊಂದು ಬೈದಿನ ಭೂತಾರಾಧನೆಡೆ ಈ ವರ್ಷದ ಮಟ್ಟಿಗೆ ಕೋಲ ನೇಮ ಅಕೇರಿ ಆಯ್ರೆ ನನ್ನ ಒಂಜರ ತಿಂಗಳು ಉರಿತಂಡ. ಸುರತ್ಕಲ್ದ ಅಗರ್ವೇಲ್ ಜಾರಂದಯ್ಯ ದೈವಸ್ಥಾನಡು ಜಾರಂದಯ್ಯ ದೈವದ ಬಂಡಿ ನೇಮ ಅಗರಮಿತ್ತಾಯನ ಗುರುವಾರ ರಾತ್ರಿ ನಡತಂಡ. ಜಾರಂದಯ್ಯ ಬಂಟ ದೈವಲೆನ ಗಗ್ಗರ ದಿಚ್ಚಿ ನೇಮ ದೈವಲೆನ ಪೂಜಾರಿ ದರ್ಶನ ಅಣಿಕಟ್ಟದ ಮುಗ ಹಿಡ್ದು ನೇಮ ಅಕ್ಕೇರಿಗೆ ಬಂಡಿ ನೇಮ ನಡಪಾದ ನುಡಿಕಟ್ಟಾದ ಬೂಲ್ಯಾಂಡ್. ಊರದ ಸುತ್ತಮುತ್ತ ಊರ್ಲೆನ ಬಕ ಪರೂರ್ದ ಭಕ್ತ ಜನಮಾನಿ ಅಂಚನೆ ಜಾರಂದಯ್ಯ ದೇವಸ್ಥಾನ ಅಗರ್ಮೇಲ್ದ ಆಡಳಿತ ಸಮಿತಿ ದಕ್ಲು ಅಗರಮಿತ್ತಾಯನ ತೂದು ದೈವಲ ನೇಮು ನಟ್ಟೊಂದು ಬೂಲ್ಯಾದೆ ತೊಂಡೆರ. ಒಡಿಪು ಇಂದ್ರಾಳಿದ ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣ ದೇವಿರ ಬೊಕ್ಕ ನಾಗದೇವಿರನ ಗುಡಿಟ ಪಿರಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ಏಪ್ರಿಲ್ 7 ಮುಟ ನಡತೊಂದಿತ್ತದ ಶನಿವಾರ ಶ್ರೀ ಮುಖ್ಯ ಪ್ರಾಣ ದೇವಿರನ್ನು ಪಿರ ಪ್ರತಿಷ್ಠೆ ಮಲ್ತೆರ. ಒಡಿಪು ಇಂದ್ರಾಳಿದ ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣ ದೇವಿರ ಬೊಕ್ಕ ನಾಗದೇವಿರನ ಗುಡಿಟ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ಏಪ್ರಿಲ್ 7 ಮುಟ ನಡತೊಂದಿತ್ತದ ಶನಿವಾರ ಶ್ರೀ ಮುಖ್ಯ ಪ್ರಾಣ ದೇವಿರನ ಪಿರ ಪ್ರತಿಷ್ಠೆಗೆ ಅಟ್ಟಣೆ ಆದಿತ್ತಂಡ. ಪುತ್ತೂರು ಶ್ರೀನಿವಾಸ ತಂತ್ರೇರ ಪೌರಾಹಿತ್ಯುಡು ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ಗೋಪಾಲಕೃಷ್ಣ ಉಪಾಧ್ಯಾಯರಿತದ ಕಾಂಡೆ ವಿಧಿ ವಿಧಾನುಲೆನ್ ಕರೆತದ ಗಣಯಾಗ ಅಷ್ಟಬಂಧ ಸೇರಿದ ಮುಖ್ಯ ಪ್ರಾಣ ದೇವಿರನ ಪಿರ ಪ್ರತಿಷ್ಠೆ ಮಲ್ತೆರ. ಸ್ವಾಪನ ಕಲಶಾಭಿಷೇಕ, ವಾಯುಸ್ತುತಿ ಹೋಮ, ನವಗ್ರಹ ಹೋಮ, ಪವಮಾನ ಹೋಮ, ತತ್ವ ಹೋಮ ನಡಪಾದ ಮಹಾಪೂಜೆ ಮಲ್ತೆರ. ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬಿ ಕುಶಲ ಶೆಟ್ಟಿ ಬೊಕ್ಕ ಸದಸ್ಯರು, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಭೂಪತಿ ಶೆಟ್ಟಿ ಬೊಕ್ಕ ಸದಸ್ಯರು, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಜಯಕರ ಶೆಟ್ಟಿ ಬೊಕ್ಕ ಸದಸ್ಯರು, ಊರು ಪರ ಊರ್ಲೆನ ಭಕ್ತರು ಈ ಪೊರ್ತೊಡಿತದ ಶ್ರೀ ಮುಖ್ಯ ಪ್ರಾಣ ದೇವಿರನ ಇಂಬು ನಟ್ಟೊಂಡ್ಯರ. ಏಪ್ರಿಲ್ 5 ಕಾಂಡ ಸಾರತ್ತೊಂಜಿ ಕಲಶ ಆರಾಧನೆ ವರ್ಮ 15 ಮುಗುಳಿಕುಲ್ಲಾದ ಶ್ರೀ ಮುಖ್ಯ ಪ್ರಾಣ ದೇವರಿಗೆ ಬ್ರಹ್ಮ ಕಲಶಾಭಿಷೇಕ, ಮಹಾಪೂಜೆ ರಾತ್ರಿ 7 ಮಹಾರಂಗ ಪೂಜೆ 7 ಅಂಗಾರಕಾಂಡ
ಒರಂಬ ಮೂಜೇಕ್ ನಾಗದೇವ್ಯರ್ನ ಪಿರಪ್ರತಿಷ್ಠೆ ಕಲಶಾಭಿಷೇಕ ನಡೆಪರೆ ಉಂಡು. ಕಾಪು ಕೋತ್ವಾಲಗುತ್ತು ನಾಗಮಂಡಲ ಸೇವಾ ಸಮಿತಿ ಕೋತ್ವಾಲಗುತ್ತು ಕುಟುಂಬದ ಬೊಕ ಮೂಲಸ್ಥಾನದ ಭಕ್ತರು ಶನಿವಾರ ಕೋತ್ವಾಲಗುತ್ತು ಮೂಲ ನಾಗ ಬ್ರಹ್ಮಸ್ಥಾನಡು ಚತುರ್ಪವಿತ್ರ ನಾಗಮಂಡಲ ಸೇವೆ ಸಮರ್ಪಣೆ ಮಲ್ತೊಂದುಲ್ಲೇರ. ಕಾಪು ಕೊತ್ವಾಲಗುತ್ತು ನಾಗಮಂಡಲ ಸೇವಾ ಸಮಿತಿ ಕೋತ್ವಾಲಗುತ್ತು ಕುಟುಂಬದ ಕುಲ್ಬಕ ಮೂಲಸ್ಥಾನದ ಭಕ್ತರು ಶನಿವಾರ ಕೋತ್ವಾಲಗುತ್ತು ಮೂಲ ನಾಗಬ್ರಹ್ಮಸ್ಥಾನಡು ಚತುರ್ಪವಿತ್ರ ನಾಗಮಂಡಲ ಸೇವೆ ಸಮರ್ಪಣೆ ಮಲ್ತೊಂದುಲ್ಲೇರ. ಶ್ರೀಶ ತಂತ್ರಿ ಪೌರಾಹಿತ್ಯೋಡು KP ಕುಮಾರ ಗುರು ತಂತ್ರಿ ಮಾರ್ಗದರ್ಶನೋಡು ನಾಗದರ್ಶನದಾರಕ ಕುಂಜಿ ವಾಸ್ತವ ಆಚಾರ್ಯರ ನಾಗಮಂಡಲ ನಡಪಾದು ಕೊರಿಯರೈತದ ಶನಿವಾರ ಕಾಂಡೆ ನಾಗಬನುಟು ಬ್ರಹ್ಮ ಕಲಶಾದಿವಾಸ ಹೋಮ ನವಕ ಕಲಶಾಭಿಷೇಕ ಅಶ್ಲೇಷ ಬಲಿ ನಾಗದರ್ಶನ ಬೊಕ ಮಧ್ಯಾಹ್ನ ಮಲ್ಲ ಮಟ್ಟದ ನುಪ್ಪು ಪ್ರಸಾದ ನಡತಂಡ ಕೋತ್ವಾಲಗುತ್ತು ನಾಗಮಂಡಲ ಸೇವಾ ಸಮಿತಿ ಕುರ್ಕಾರ್ಯರು ಕೋತ್ವಾಲಗುತ್ತು ಹೆಬ್ಬಾಗಿಲು ಮನೆ ಕಾಪು ದಿವಾಕರ ಶೆಟ್ಟಿ ಪ್ರಧಾನ ಕಾರ್ಯಂತರ ಸುಮನ್ ಶೆಟ್ಟಿ ಕೋತ್ವಾಲಗುತ್ತು ಹೊಸಮನೆ ಪಣೌದು ಗುರ್ಕಾರ್ಯ ರಜನೇಂದ್ರ ಶೆಟ್ಟಿ ಕೋತ್ವಾಲಗುತ್ತು ಹೆಬ್ಬಾಗಿಲು ಮನೆ ಒತ್ತು ಗುರ್ಕಾರ್ಲಾಯ್ನ ಚಂದ್ರಹಾಸ್ ಶೆಟ್ಟಿ ನಡುಪಾಲ್ ಮನೆ ಚಂದ್ರಹಾಸ್ ಶೆಟ್ಟಿ ಮೇಲ್ಮನೆ ಅಣ್ಣಪ್ಪ ಶೆಟ್ಟಿ ಗರಡಿ ಮನೆ ಕರುಣಾಕರ ಶೆಟ್ಟಿ ಹಾವಂಜ ಮನೆ ಊರು ಪರ ಊರ್ಲೆನ ಭಕ್ತರು ಈ ಪುಣ್ಯ ಕಾರ್ಯಡು ಪಾಲ್ದೆತ್ತುಂಡ್ಯರ. ಏಪ್ರಿಲ್ 5 ಕೈತಾರ ಕಂಡೆ 11 ನಾಗಬನುಟು ನವಕ ಪ್ರಧಾನ ಪೂಜೆ ಬಯ್ಯ 5 ಕೋತ್ವಾಲಗುತ್ತು ಧೂಮಾವತಿ ಪರಿವಾರ ದೈವಲೆಗ್ ಕುಟುಂಬದಕ್ಲ ತಂಬಿಲ ನಡಪರೆ ಉಂಡು. ಗೋವಿಂದಾನಿ ಗೋವಿಂದ. ಸುರತ್ಕಲ್ ಸೂರಿಂಜದ ಬೊಳ್ಳಾರಗುತ್ತು ಬಾಕಿಮಾರ್ ಕಂಡೊಡು ಬೊಳ್ಳಾರ ಗೋಳಿ ಪಂಚದೈವಲನ ನೇಮ ಏಪ್ರಿಲ್ 2 ಎನ್ಮಮುಟ ನಡತೊಂದಿತ್ತದ ಶನಿವಾರ ಕಾಂಡೆ ಶಿವರೂರು ಉಳ್ಳಾಯ ದೈವದ ನೇಮ ನಡತಂಡ. ಇರುವಿರ ದೈವಲಿನ ಇಚ್ಚಾರಡು ಉಂಡಾಯಿನ ಓದಂಟನು ಮೂವೇರು ದೈವಲು ಪರಿಹಾರ ಮಂತಿನ ನೆಂಪುಗಾದ ಸುರತ್ಕಲ್ ಸೂರಿಂಜದ ಬೊಳ್ಳಾರಗುತ್ತು ಬಾಕಿಮಾರ್ ಕಂಡೊಡು ಬೊಳ್ಳಾರ ಗೋಳಿ ಪಂಚದೈವಲೆನ ನೇಮ ಏಪ್ರಿಲ್ 2 ಎನ್ಮಮುಟ ನಡತೊಂದುಂಡು. ಶನಿವಾರ ಕಾಂಡೆ ಶಿವರೂರು ಉಳ್ಳಾಯ ದೈವದ ನೇಮ ನಡತಂಡು. ಗಡಿ ಪತ್ತಿನಾರು ಮಿತ್ತೋಡಿ ಅರಸುಮನೆ ಅಶೋಕ ಪೈವ ಹೆಗ್ಡೆ ತಿಬಾರ್ ಗುತ್ತಿನಾರು ಉಮೇಶ್ ಎನ್ ಶೆಟ್ಟಿ ಶಿಬರೂರು ಕೊಡಮಂದಯ ದೈವಸ್ಥಾನಗೂ ಸಂಬಂಧಪಟ್ಟಿನಕ್ಲು ದೇಲಂತಪುಟ್ಟು ಗ್ರಾಮದಕ್ಲು ಪಂಜದ ಗುತ್ತು ಮನೆತನದಕ್ಲು ಬೊಳ್ಳಾರಗುತ್ತು ಕುಟುಂಬದಕ್ಲು ಕುತ್ತೆತ್ತೂರು ಸೂರಿಂಜೆ ಶಿವರೂರು ಬೊಕ ಪಂಜ ಊರ್ಲೆನ ಪರವೂರ್ಲೆನ ಭಕ್ತರು ಉಳ್ಳಾಯ ನೇಮತುದು ಬೂಲ್ಯದ ತೊಂಡೆರ. ಏಪ್ರಿಲ್ 5 ಕೈತಾರ ಕಾಂಡೆ ಜಂತಪುಟ್ಟು ಬಂಟ ಸರಳ ಜುಮಾದಿ ರಾತ್ರಿ ಕೊಡಪದ ಪಂಜುರ್ಲಿ ನೇಮ ಆಜಿಕ ಕಾಂಡೆ ಕಲ್ಲಂಜ ಬಾಳಿಕೆ ಕಾಂತಿರಿ ಜುಮಾದಿ ಬಂಟ ನೇಮ 7 ಕಾಂಡೆ ಪಂಜ ಪುಂಡು ಜಾರಿಗೆ
ಜಾರಂದಯ್ಯ ಬಂಟ ನಿಮ್ಮ ರಾತ್ರಿ ಕೋರ್ದಪ್ಪು ಜಾರಂದಯ್ಯ ಭೇಟಿಯಾದ ಎನ್ಮೇಕ ಬರ್ಪುನ ಬುಧಾರ ಕಾಂಡ ಬಂಡಾರ ಜಪ್ಪೆರೆ ಉಂಡು. ಬೆದ್ರದ ಕೋಟೆ ಬಾಗಿಲು ಶಾಂಭವಿ ಮೈದಾನಡು ಶುಕ್ರವಾರ ಕಟೀಲು ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡೆತಂಡ ರುದ್ರಾಂಶ ಕನ್ಸ್ಟ್ರಕ್ಷನ್ ಬೆದ್ರದ ಅಜಯ್ ಶೆಟ್ಟಿ ಸುಷ್ಮಿತಾ ಬೊಕ ತ್ರಕ್ಷಾ ಶೆಟ್ಟಿ ಮಕ್ಕಳು ಈ 2ನೇ ವರ್ಷದ ಸೇವೆ ಆಟ ಗೊಬ್ಬಾದೇರು. ಕರಿನ ದೀಪಾವಳಿ ಹಿಡಿದು ಬೊಕ್ಕ ತಿರ್ಗಾಟಗೂ ಬಿದ್ದಾಡ್ದಿನ ಪ್ರಧಾನ ದೇವಸ್ಥಾನಲಿನ ಆಟದ ಮೇಳಲು ಸೋಮವಾರ ಆಜರ ತಿಂಗಳು ತಿರ್ಗಾಟ ನಡಪಾದ ಅವೋ ಕ್ಷೇತ್ರದ ಭಕ್ತರನ ಬೊಕ್ಕ ಆಟದ ಅಭಿಮಾನ್ಯನ ಸೇವೆ ಆಟಗೊಬ್ಬುದು ತೋಜವೊಂದುಲ್ಲೆರ ನನ್ನ ಸುಮಾರು 1 ತಿಂಗಳದಾದ ಕಾಲ ಆಟಗೊಬ್ಬುದು ಪತ್ತನಾಜಗಾನಗ ಮೇಳ ಬಿದ್ದಾಡ್ದು ಕ್ಷೇತ್ರಗೊಬ್ಬತದು ಸೇರೆರವುಲ್ಲ. ಬೆದ್ರದ ಕೋಟೆ ಬಾಗಿಲು ಶಾಂಭವಿ ಮೈದಾನಡು ಶುಕ್ರವಾರ ರುದ್ರಾಂಶ ಕನ್ಸ್ಟ್ರಕ್ಷನ್ ಬೆದ್ರದ ಅಜಯ್ ಶೆಟ್ಟಿ ಸುಷ್ಮಿತಾ ಬೊಕ ತ್ರಕ್ಷ ಶೆಟ್ಟಿ ಮಕ್ಕಳು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಅಟ್ಟಣೆ ಮಂತದಿತ್ತೆರ. ಬೈಯಗ ಚೌಕಿ ಪೂಜೆ ಕರೆತದ ಆಟದ ಕಲಾವಿದರಿಗೆ ಸೇವಾ ಕರ್ತಲೆಗೆ ಪ್ರಸಾದ ಕೊಡ್ದು ಆಟ ಸುರುವಾಂಡು ಊರದ ಸುತ್ತಮುತ್ತದ ಆಟದ ಅಭಿಮಾನ್ಲು ಕಟೀಲ್ದ ಭಕ್ತಿರು ಸೇವಾ ಕರ್ತುಲಾಯಿನ ಅಜಯ್ ಶೆಟ್ಟಿ ಸುಷ್ಮಿತಾ ತ್ರಕ್ಷ ಶೆಟ್ಟಿ ಬೊಕ ಅಕ್ಲಿನ ಕುಟುಂಬದಕ್ಲು ಮೇಳದ ಪ್ರಸಾದದ ತಂದು ಶ್ರೀದೇವಿ ಮಹಾತ್ಮೆ ಆಟದು ಏರ. ಕುಡ್ಲದ ಅತ್ತಾವರ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರಡು ಅಯ್ಯಪ್ಪ ಸ್ವಾಮಿ ಮಹಾಗಣಪತಿ ಸುಬ್ರಹ್ಮಣ್ಯ ದುರ್ಗಾದೇವಿಯರಿಗೆ ಪ್ರತಿಷ್ಠಾ ಬ್ರಹ್ಮ ಕಲಶಾಭಿಷೇಕ ಏಪ್ರಿಲ್ 13-23 ಮುಟ್ಟ ನಡಪರೆ ಉಂಡೊಂದು ಸಮಿತಿ ಗುರ್ಕಾರ್ಯರು ಸೂರಜ್ ರಾಘವನ್ ಸುದಿಕುಟುಡು ತೆರಿಪಾದೆರು. ಕುಡ್ಲ ಅತ್ತಾವರ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರ ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರು ಸೂರಜ್ ರಾಘವನ್ ಸುದ್ದಿಕೊಟ್ಟು ಪಾತಿರ್ದು ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಗಣಪತಿ ಸುಬ್ರಹ್ಮಣ್ಯ ಬೊಕ್ಕ ದುರ್ಗಾದೇವಿಯರಿಗೆ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಏಪ್ರಿಲ್ 13-23 ಮುಟ್ಟ ನಡಪರೆ ಉಂಡು. 13 ಮಂಗಳದೇವಿ ದೇವಸ್ಥಾನದ್ದು ಪುದೆ ಕಾಣಿಕೆ ಮೆರವಣಿಗೆ 23 ಶ್ರೀ ನಾರಾಯಣ ವರ್ಮ ತಂಬೂರನ್
ತಿರುವನಂತಪುರ ಇತ್ತದ ಕುಡುಪು ಕೃಷ್ಣರಾಜ ತಂತ್ರಿಲೇನ ಪೌರಾಹಿತ್ಯಡು ಪ್ರತಿಷ್ಠಾಪನ ಬ್ರಹ್ಮಕಲಶ ನಡಪರೆ ಉಂಡೊಂದು ಪಂಡಿರ ಬೇತೆ ಬೇತೆ ಕ್ಷೇತ್ರಲೇನ ಸ್ವಾಮೀಜಿಯರ ರಾಜಕೀಯ ಸಾಮಾಜಿಕ ಧಾರ್ಮಿಕ ನಾಯಕರ ಪಾಲ್ದಿತ್ವ ನೆರಂದು ಸೂರಜ್ ರಾಘವನ್ ಪಂಡಿರ ಕಾರ್ಯಗುರ್ಕಾರ್ಯರ ಮುರಳೀಧರ ಗೋಕುಲದಾಸ್ ಬ್ರಹ್ಮಕಲಶ ಇದ್ಕೊನ್ನ ಸಮಿತಿದ ಗುರ್ಕಾರ್ಯರ ರಾಜರತ್ನ ಸುನಿಲ್ ಸುದ್ದಿ ಕೊಟ್ಟುಡಿತ್ತೇರು. ಮಾಧವಪುರವರ ನಿರ್ದೇಶನಂತೆ ನಮ್ಮ ಕುಡುಪು ತಂತ್ರಿಯವರನ್ನು ಕರ್ಕೊಂಡು ಬಂದು ಅಲ್ಲಿ ಇದು ಶಂಕುಸ್ಥಾಪನೆ ಮಾಡಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ. ಈಗ ನವೆಂಬರ್ 20ರಿಂದ 23ರವರೆಗೆ ಬ್ರಹ್ಮಕಲಶ ನಡೆಯಲಿದೆ. ಅದರಿಂದ ಇಲ್ಲಿಯ ಭಕ್ತ ಬಾಂಧವರೆಲ್ಲ ಬಂದು ತಮ್ಮ ತನುಬನದ ಸಹಾಯದಿಂದ ಸೇರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬ್ರಹ್ಮಕಲಶದ ಈ ಮೊದಲ ದಿನ 19ನೇ ತಾರೀಕು ಆದಿತ್ಯವಾರ ಹೊರೆ ಕಾಣಿಕೆ, ಮಂಗಳಾದೇವಿಯಿಂದ ಬರುವಂತ ಒಂದು ಹೊರೆ ಕಾಣಿಕೆ. ಅಂದು ಹೊರೆ ಕಾಣಿಕೆ ನಡೆದ ಬಳಿಕ ಮರುದಿನ 4 ದಿನಗಳ ಒಂದು ಕಾರ್ಯಕ್ರಮ, ಅದು ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ. 4 ದಿನಗಳ ಸಂಜೆಯು ಪ್ರತ್ಯೇಕವಾಗಿ ಸ್ವಾಮೀಜಿಯವರಿದ್ದಾರೆ, ವಿವರಣೆ ಆಮಂತ್ರಣ ಪತ್ರಿಕೆಯಲ್ಲಿದೆ. ಆದರೆ ಅದರಲ್ಲೂ ಒಂದು ಗುರುತಿಸುವಂತಹದ್ದು ಈ ಬಾರಿ ನಾವು ಬಹಳ ಅಭಿಮಾನ ಸಂತೋಷ ಪಡುವ ಒಂದು ವಿಚಾರ ಏನಂತ ಹೇಳಿದ್ರೆ, ಕೇರಳದ ಪಂದಳ ವಂಶದ ರಾಜವಂಶಸ್ಥರಾದ ಶ್ರೀ ನಾರಾಯಣ ತಂಬುರಾನ್ ಅವರು ಉಪಸ್ಥಿತರಿದ್ದಾರೆ. ಅವರು ಮಂಗಳವಾರದಂದು ಬರ್ತಾರೆ. ಕಾರ್ಯನಿಮಿತ್ತ ಅವರು ಕೊನೆ ದಿನಕ್ಕೆ ಇರುವುದಿಲ್ಲ. ಮಂಗಳವಾರದಂದು ನಾರಾಯಣ ತಂಬುರಾನ್ ಶಬರಿಮಲೆಯ ರಾಜವಂಶಸ್ಥ, ಶಬರಿಮಲೆಯ ಪ್ರತಿನಿಧಿ, ಅವರಲ್ಲಿ ಆ ದಿನ ಅಲ್ಲಿ ಉಪಸ್ಥಿತರಿದ್ದಾರೆ. ಅದೊಂದು ನಮಗೆ ಅಭಿಮಾನದ ವಿಚಾರ. ಉಳಿದೆಲ್ಲ ದಿನಗಳಲ್ಲಿ ಎಲ್ಲ ಶಾಸಕರು, ಗಣ್ಯ ವ್ಯಕ್ತಿಗಳು ವೇದಿಕೆಯಲ್ಲಿದ್ದಾರೆ. ಕಾರ್ಯಕ್ರಮ ನಾವು ರೂಪಿಸುವಾಗ ಯಾವಾಗಲೂ 12 ಗಂಟೆಗೆ ಒಂದು ದೀಪ ಪ್ರಜ್ವಲನೆ ಗಣ್ಯ ಅತಿಥಿಗಳಿಂದ, ಬಳಿಕ ಭಜನಾ ಸಂಕೀರ್ತನೆ ಮಧ್ಯಾಹ್ನದವರೆಗೆ ನಡೀತದೆ. ಪುನಃ ಸಂಜೆ ಮತ್ತೆ ಗಣ್ಯ ವ್ಯಕ್ತಿಗಳಿಂದ ದೀಪ ಪ್ರಜ್ವಲನೆ, ಬಳಿಕ ವೇದಿಕೆಯ ಕಾರ್ಯಕ್ರಮ ನಡೀತದೆ ಗಣ್ಯ ವ್ಯಕ್ತಿಗಳಿಂದ. ಅದಾದ ಬಳಿಕ ದೊಡ್ಡದಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದು ಸಂಗೀತ ರಂಜನೆ ಅಥವಾ ಯಕ್ಷಗಾನ ಅಥವಾ ನೃತ್ಯ ರೂಪಕ, ಈ ರೀತಿಯಲ್ಲಿ ನಾವು ಅದನ್ನು ಹಮ್ಮಿಕೊಂಡಿದ್ದೇವೆ. ಒಡಿಪು ಜಿಲ್ಲೆ ಶಿರ್ಪದ ನ್ಯಾಯ ಧರ್ಮ ಜಾರಂದಯ್ಯ ದೈವಸ್ಥಾನಡು ವರ್ಷದ ನೇಮ ಬೊಕ್ಕ ಮಲ್ಲ ಮಟ್ಟದ ನುಪ್ಪು ಪ್ರಸಾದ ಶುಕ್ರವಾರ ನಡೆತಂಡು. ಮೂಡುಶೆಟ್ಟಿ ಜಾರದ ಪುಣ್ಯದ ಮಣ್ಣಡು ಅದಿಡು ನೆಲೆಯೂರಿನ ಜಾರಂದಯೆ ಜಾರದ ಪುದರ್ನ ಪತ್ತೊಂದು ಮೆರುವೆಂದುಪ್ಪನ ಮಾಮಲ್ಲ ಕಾರ್ಣಿಕದ ದೈವ ಅದುಂಡು. ಒಟ್ಟುಗು ಬಂಟೆಲ ಇತ್ತದ ಜಾರುಡ್ದು ಊರು ಸಂಚಾರ ಗುಪ್ಪಿತಾಡ್ದು ಕುಡ್ಲಾಡ್ದು ಒಡಿಪು ಮುಟ್ಟಲ ಪಡ್ಡೆ ಕಡಲ ಪುಡೆಟ್ ನಿಲೆಯ ಒಂದು ಬೈತಂಡು. ಒಡಿಪು ಜಿಲ್ಲೆ ಶಿರ್ವದ ನ್ಯಾಯ ಧರ್ಮ ಜಾರಂದಯ್ಯ ದೈವಸ್ಥಾನದ ವರ್ಷದ ನೇಮ 2 ದಿನ ಬೊಕ್ಕ 1 ದಿನ ಮಲ್ಲ ಮಟ್ಟದ ನುಪ್ಪು ಪ್ರಸಾದ ಅಟ್ಟಣೆ ಮಲ್ತದಿತ್ತರ. ಗುರುವಾರ ರಾತ್ರಿ ಶಿರುವ ನಡಿಬೊಟ್ಟುದ ನೇಮ, ಶುಕ್ರವಾರ ಮಧ್ಯಾಹ್ನ ದೈವ ದರ್ಶನ, ಮಲ್ಲ ಮಟ್ಟದ ನುಪ್ಪು ಪ್ರಸಾದ ನಡಪಾದ ರಾತ್ರಿ ಧರ್ಮ ಜಾರಂದಯ್ಯ ಬಂಟೆರೆನ ಊರ್ದ ನೇಮ ನಡೆತಂಡು. ಶಿರುವ ನಡಿಬೊಟ್ಟು ಯಜಮಾನಿರ ದಾಮೋದರ ಚೌಟ, ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರ ನಿತ್ಯಾನಂದ ಹೆಗ್ಡೆ, ಶಿರುವ ನಡಿಬೊಟ್ಟು ಕಾರ್ಯಂತೆರ ವಿ ಸುಬ್ಬಯ್ಯ ಹೆಗ್ಡೆ ನ್ಯಾರ್ಮ ಹೊಸಮನೆ, ಪಣವು ಗುರ್ಕಾರ್ಯರ ಕುಶಶೆಟ್ಟಿ ನ್ಯಾರ್ಮ, ತೂಕೆದ ಪೂಜಾರಿ ಆನಂದ ಪೂಜಾರಿ, ಮಿತ್ತಬೊಟ್ಟು ತಂಬಿಲ ಕರಿಪುನರ್ ನ್ಯಾರ್ಮ ಸ್ಥಾನದ ಇಲ್ಲಿ ರವೀಂದ್ರ ಶೆಟ್ಟಿ ಆಡಳಿತ ಮಂಡಲದಕ್ಲು ಗ್ರಾಮ ಬೊಕ್ಕ ಪರ ಊರ್ಲಿನ ಭಕ್ತಿಯರ ನೇಮ ತುದ್ದು ಬೂಲಿಯದೆ ತೊಂಡಿರ. ಇತ್ತೆ ಒಂಜಿ ಪ್ರಕಟಣೆ. ಮಂಜೇಶ್ವರ ತಾಲೂಕು ಮೂಡಂಬೈಲು ಬೆಜ್ಜ ಧೂಮಾವತಿ ಬಂಟ ದೈವಸ್ಥಾನದ ವರ್ಷಾದಿ ನೇಮ ಏಪ್ರಿಲ್ 7 ಬೊಕ ಎನ್ಮೇಕ ನಡಪಂಡು ಆಜೈಕ್ ಸೋಮವಾರ ರಾತ್ರಿ ಎನ್ಮೇಕ್ ಬಂಡಾರ ಹಿಡ್ದು ಅಂಗಾರ ಬಯ್ಯ 4 ಗಂಟೆಗೆ ಅಂಗಣದ ಉಚ್ಚೆಯ ರಾತ್ರಿ ಹೊರ್ಬಡ್ದು ಹನುಮಗಿರಿ ಮೇಳೊಡ್ದು ವೀರ ಅಭಿಮನ್ಯು ಕರ್ಣಾವಸಾನ ರಕ್ತ ರಾತ್ರಿ ಯಕ್ಷಗಾನ ಬಯಲಾಟ ಬುಧವಾರ ರಾತ್ರಿ 10ಕ್ಕೆ ಜುಮಾದಿ ಬಂಟ ದೈವಲೆನ ನೇಮ ಶುರುವಾದ
ವಲಸರಿ ನೇಮ ಕರಿತದ ಮನದಾನಿ ಕಾಂಡೆ ಭಂಡಾರ ಜಪ್ಪಣೊಂದು ದೈವಸ್ಥಾನದ ಪ್ರಕಟಣೆಡು ತೆರಿಪಾದಿರ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ಸೊಲ್ಮೇಲು